ಅದು ಡಿಸೆಂಬರ್ 12, 1949. ಬೆಂಗಳೂರಿನಲ್ಲಿ ಈಗಿನ ಗವಿಪುರಂನಲ್ಲಿ ಒಂದು ಮರಾಠಿ ಮನೆಯಲ್ಲಿ ಒಂದು ಗಂಡು ಮಗುವಿನ ಜನನವಾಗುತ್ತದೆ. ತಂದೆ ಹೆಸರು ರಾಮೋಜಿರಾವ್ ಗಾಯಕ್ವಾಡ್, ತಾಯಿ ಹೆಸರು ಜೀಜಾಬಾಯಿ ಗಾಯಕ್ವಾಡ್. ಆ ಮಗುವಿಗೆ ಮರಾಠ ದೊರೆ ಛತ್ರಪತಿ ಶಿವಾಜಿಯ ಹೆಸರನ್ನ ಇಡಲಾಗುತ್ತದೆ. ಆ ಮಗುವಿಗೆ ಶಿವಾಜಿ ರಾವ್ ಎಂದು ಹೆಸರಿಡಲಾಗಿತ್ತು. ಮಗು 5ನೇ ವಯಸ್ಸಿನಲ್ಲಿಯೇ ತಾಯಿಯ ಪ್ರೀತಿಯಿಂದ ವಂಚಿತವಾಗುತ್ತದೆ. ಹೌದು, ಅವರೇ ಬೇರೆ ಯಾರೂ ಅಲ್ಲ, ಭಾರತದ ಸೂಪರ್ ಸ್ಟಾರ್, ಮೆಗಾ ಸ್ಟಾರ್ ರಜನಿಕಾಂತ್. ರಜನಿಕಾಂತ್ ತಮ್ಮ ಶಾಲಾ ಶಿಕ್ಷಣವನ್ನ ಬೆಂಗಳೂರಿನ ಗವಿಪುರಂನಲ್ಲಿರುವ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪೂರ್ಣಗೊಳಿಸುತ್ತಾರೆ. ಚಿಕ್ಕವರಿದ್ದಾಗ ಶಿವಾಜಿ ತಮ್ಮ ಅಣ್ಣನ ಜೊತೆ ಶಾಲೆಗೆ ಹೋಗುತ್ತಿದ್ದರು. ಆಗ ಈಗಿನ ಹಾಗೆ ಶಾಲೆಗಳಲ್ಲಿ ಬೆಂಚುಗಳು ಇರುತ್ತಿರಲಿಲ್ಲ, ನೆಲದ ಮೇಲೆಯೇ ಕುಳಿತುಕೊಳ್ಳಬೇಕಾಗಿತ್ತು. ಶಾಲೆಯ ಹತ್ತಿರವೇ ಒಂದು ಜಾರಿಗುಂಡಿ ಇತ್ತು. ಅದರಲ್ಲಿ ಆಡಿ ಶಿವಾಜಿಯ ಚಡ್ಡಿ ಹಿಂದೆ ಹರಿದು ಹೋಗಿತ್ತು. ತಂದೆ ಕಡೆ ಏಟು ಬೀಳುತ್ತದೆ ಎಂದು ತಮ್ಮ ಪಠ್ಯ ಪುಸ್ತಕದ ಚೀಲದಿಂದ ಮುಚ್ಚಿಕೊಳ್ಳುತ್ತಿದ್ದರು. ಹಾಗೆ ನೆಲದ ಮೇಲೆ ಕುಳಿತಾಗ ಆ ಕಲ್ಲುಗಳು ತಂಪಾಗಿದ್ದರಿಂದ ನೆಲದ ಮೇಲೆ ಕುಳಿತುಕೊಳ್ಳಲು ಕೂಡ ಕಷ್ಟವಾಗುತ್ತಿತ್ತು. ಆದರೆ ಇದಕ್ಕೆ ಅವರ ಹತ್ರ ಬೇರೆ ದಾರಿಯೇ ಇರಲಿಲ್ಲ. ಹೀಗೆಯೇ ಮುಂದಿನ ದೀಪಾವಳಿವರೆಗೂ ಆ ಹರಕಲು ಚಡ್ಡಿ ಹಾಕಿಕೊಂಡೇ ಶಾಲೆಗೆ ಹೋಗುತ್ತಿದ್ದರು. ಅಷ್ಟೆಲ್ಲ ಕಷ್ಟಗಳ ನಡುವೆ ಶಿವಾಜಿ ಒಳ್ಳೆಯ ವಿದ್ಯಾರ್ಥಿ ಕೂಡ ಆಗಿದ್ದರು. ಕ್ಲಾಸ್ನಲ್ಲಿ ಟಾಪರ್ ಕೂಡ ಆಗಿದ್ದರು. ರಜನಿಕಾಂತ್ ತಾವು ಓದಿದ ಗವಿಪುರಂ ಶಾಲೆಗೆ ಪ್ರತಿ ವರ್ಷ ಬಂದು ಭೇಟಿ ಕೊಟ್ಟು ದೇಣಿಗೆ ಕೊಟ್ಟು ಹೋಗುತ್ತಾರೆ. ಆದರೆ ಇದನ್ನ ಅವರು ಎಲ್ಲಿಯೂ ಪಬ್ಲಿಸಿಟಿ ಮಾಡುವುದಿಲ್ಲ. ಮುಂದೆ ಅವರು ಆಚಾರ್ಯ ಪಾಠಶಾಲೆಯಲ್ಲಿ, ನಂತರ ಕರ್ನಾಟಕದ ರಾಮಕೃಷ್ಣ ಮಿಷನ್ ನಲ್ಲೂ ವಿದ್ಯಾಭ್ಯಾಸವನ್ನ ಮಾಡುತ್ತಾರೆ. ಆಗಲೇ ರಜನಿಕಾಂತ್ ಕಾಲೇಜ್ನಲ್ಲಿ ಇದ್ದಾಗ ದೇವಾನಂದ್ ಅವರ ದೊಡ್ಡ ಅಭಿಮಾನಿಯಾಗಿದ್ದರು. ಕಾಲೇಜ್ನಲ್ಲಿ ಹುಡುಗಿಯರ ಮುಂದೆ ಕೆಲವೊಮ್ಮೆ ಅವರ ಸ್ಟೈಲ್ ಮಾಡಿ ಗಮನ ಸೆಳೆಯುತ್ತಿದ್ದರು. ಮುಂದೆ ಶಿವಾಜಿ ಒಂದಷ್ಟು ಕಾಲ ಕರ್ನಾಟಕದಲ್ಲಿ ಅಂದ್ರೆ ಬೆಂಗಳೂರಿನಲ್ಲಿ ಕೂಲಿ ಕೆಲಸ ಕೂಡ ಮಾಡುತ್ತಾರೆ. ಬಂದಷ್ಟೇ ಭಾಗ್ಯ ಎಂದುಕೊಂಡು ಜೀವನ ನಡೆಸುತ್ತಾರೆ. ಆದ್ರೆ 1968ರಿಂದ 1973 ಅವಧಿಯಲ್ಲಿ ಚೆನ್ನೈ ಮತ್ತು ಬೆಂಗಳೂರಿನಲ್ಲಿ ಎಲ್ಲೋ ಒಂದು ಕಡೆ ನೆಲೆ ಸಿಗಲಿ ಎಂದು ಅತ್ತಿತ್ತ ಅಲೆದಾಡುತ್ತಿದ್ದಾಗ ಕೊನೆಗೆ ಈ ಹುಡುಗನಿಗೆ ಬೆಂಗಳೂರಿನಲ್ಲೇ ಆಗಿನ BMTCಯಲ್ಲಿ ಕಂಡಕ್ಟರ್ ಕೆಲಸ ಸಿಗುತ್ತದೆ. ಅವರು ಕೆಲಸ ಮಾಡುತ್ತಿದ್ದಂತಹ ಆ ಬಸ್ ನಂಬರ್ 10A ಆಗಿತ್ತು. ಇದು ಮೆಜೆಸ್ಟಿಕ್ ನಿಂದ ಶ್ರೀನಗರವರೆಗೂ ಬಸ್ ಓಡಾಡುತ್ತಿತ್ತು. ಆ ಬಸ್ ನಲ್ಲಿ ಓಡಾಡುತ್ತಿದ್ದ ಜನಸಾಮಾನ್ಯರ ಗಮನವನ್ನ ಸೆಳೆಯುತ್ತಿದ್ದರು. ಸಿನಿಮಾ ಹುಚ್ಚು. ಇವರ ಸಿನಿಮಾ ಹುಚ್ಚನ್ನ ನೋಡಿ ಅವರ ಆಪ್ತ ಮಿತ್ರ ರಾಜ್ ಬಹದ್ದೂರ್, ನೀನು ಮದ್ರಾಸ್ ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆ ಹೋಗಿ ತರಬೇತಿಯನ್ನು ಪಡಿ, ನಾನು ನಿಮಗೆ 2 ವರ್ಷ ಸ್ಪಾನ್ಸರ್ ಮಾಡುತ್ತೇನೆ ಎಂದು ಅವರ ಬೆಂಗಾಲಾಗಿ ನಿಲ್ಲುತ್ತಾರೆ. ನಂತರ ಶಿವಾಜಿರಾವ್ ಗಾಯಕ್ವಾಡ್ ತಮಿಳಿನಲ್ಲಿ ಚಿತ್ರಗಳನ್ನ ಮಾಡುತ್ತಾ ರಜನಿಕಾಂತ್ ಆಗುತ್ತಾರೆ. ಮುಂದೆ ಇತಿಹಾಸವನ್ನು ಕೂಡ ಸೃಷ್ಟಿಸುತ್ತಾರೆ. ಆದ್ರೆ ಈ ವ್ಯಕ್ತಿ ಎಂತಹ ಸೂಪರ್ ಸ್ಟಾರ್ ಆದ್ರೂ ಇವರನ್ನು ನೀವು ನೋಡಿದರೆ ತುಂಬಾ ಸಿಂಪಲ್ ಆಗಿರುತ್ತಾರೆ. ಇದೇ ಕಾರಣ ಇತ್ತೀಚೆಗೆ ಒಂದು ವಿಚಿತ್ರ ಘಟನೆ ಅವರ ಜೊತೆ ನಡೆದಿತ್ತು. ಹೀಗೊಂದು ದಿನ ರಜನಿಕಾಂತ್ ರಸ್ತೆ ಬದಿ ಹೋಟೆಲ್ ಒಂದರಲ್ಲಿ ಊಟ ಮಾಡಿ ಹಿಮಾಲಯದ ದೇವಸ್ಥಾನದ ಬಳಿ ಕುಳಿತಿದ್ದಾರೆ. ಅವರನ್ನು ನೋಡಿದ ಒಬ್ಬ ಮಹಿಳೆ ರಜನಿ ಅವರನ್ನು ಭಿಕ್ಷಕ ಎಂದು ತಿಳಿದು ರಜನಿಕಾಂತ್ಗೆ 10 ರೂಪಾಯಿ ನೀಡುತ್ತಾರೆ. ಇದಕ್ಕೆ ಯಾವುದೇ ಪ್ರತಿಕ್ರಿಯೆ ನೀಡದೆ ಅದನ್ನು ಪಡೆದು ಅಲ್ಲಿಂದ ಮುಂದೆ ಹೊರಟು ಹೋಗಿ ರಜನಿಕಾಂತ್ ಆ ಹಣವನ್ನು ದೇವರ ಗುಂಡಿಗೆ ಹಾಕಿ ನಾನು ಭಿಕ್ಷುಕನಲ್ಲ ಎಂದು ತಿಳಿಸುತ್ತಾರೆ. ನಂತರ ಅಲ್ಲಿದ್ದ ಜನರು ಅವರನ್ನು ಗುರುತಿಸಿ ಹಾಗೂ ಆ ಮಹಿಳೆ ವಾಪಸ್ಸು ಬಂದು ಯಾರು ಎಂದು ತಿಳಿದಾಗ ಆ ಮಹಿಳೆ ನಿಜಕ್ಕೂ ರಜನಿಕಾಂತ್ ನೋಡಿ ಆಶ್ಚರ್ಯಚಕಿತರಾಗಿದ್ದರು ಹಾಗೂ ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ದರು. ರಜನಿಕಾಂತ್ ಬಳಿ ಕ್ಷಮೆ ಕೂಡ ಕೇಳುತ್ತಾರೆ. ಆಗ ರಜನಿಕಾಂತ್ ಇದರಲ್ಲಿ ನಿಮ್ಮ ತಪ್ಪು ಏನಿಲ್ಲ ಹಾಗೆಂದು ಆ ಮಹಿಳೆಯನ್ನು ಕೂಡ ಕ್ಷಮಿಸಿದ್ದಾರೆ. ಅಂತ ಮಹಾನ್ ವ್ಯಕ್ತಿ ಈ ರಜನಿಕಾಂತ್. ರಜನಿಕಾಂತ್ ಬಗ್ಗೆ ಹೇಳಲು ತುಂಬಾನೇ ಘಟನೆಗಳಿವೆ, ತುಂಬಾನೇ ಕಥೆಗಳಿವೆ. ಆ ಎಲ್ಲ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಕೊಡುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.